ಇದ್ರಲ್ಲಿ ಏನೇನು ಹಾಕಿಸಿ ನಾನು ಇಲ್ಲಿ ಮಲಗಿದ್ದಲ್ವಾ? ಓಯ್ 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 ಅಪ್ಪು ಚಿನ್ನು ಹೌದಾ? ಇನ್ನೊಂದರಲ್ಲಿ ಅಪ್ಪು ಅಂದ್ರೆ ಬೇರೆ, ಅದು ಆಗಿತ್ತು. ಎರಡು ವರ್ಷ ಗೊತ್ತಿದ್ದರೆ ನಂಗೆ ಆಗುದಿಲ್ಲ. ನಿನಗೆ ನಾನು ಬೇಡ, ನೀನು ಬೇಡ, ಯಾವುದು ಬೇಡ, ನನ್ನದ್ದು ಬೇಕಲ್ವಾ ನಿನಗೆ? ಹಾ, ಕಳ್ಳ ಏನು ಗೊತ್ತು? ಅದು ಯಾವುದು? ಮುತ್ತು. ನಾಚಿಕೆ ಇಲ್ವ? ಇದಕ್ಕೆ ಎತ್ತನೆ ಮುತ್ತು ಕೊಡು. ಒಮ್ಮೆ ಕೊಡು ಅಂತ ಕೇಳಿದ್ದು ನಾನು. ಯಾವ ಮುತ್ತು? ನನ್ನ ಮುತ್ತು. ನಿನ್ನ ಮುತ್ತು ನಿನ್ನಲ್ಲೇ ಎಂತದ್ದು ಕೊಡುದಿಲ್ಲ? ನನಗೇನು ಗೊತ್ತೇ? ನಿನ್ನಲ್ಲಿ ಮುತ್ತು ಕೇಳಿದಲ್ಲ ನಾನು. ಮತ್ತೆ ಇದು ನಾನು ಮಲಗುವ ಸಂದರ್ಭದಲ್ಲಿ ನನ್ನ ಕೊರಳಲ್ಲಿರುವಂತಹ ಮುತ್ತಿನ ಮಾಲೆಯನ್ನು ಆ ಚಿತ್ತಾರದ ಹಂಸದ ಕೊಕ್ಕಿಗೆ ನೇತು ಹಾಕಿಸಿದ್ದೆ. ಈಗ ನನಗೆ ಆ ಕೊಕ್ಕು ಮುತ್ತಿನ ಹಾರ ಕಾಣುತ್ತಾ ಇಲ್ಲ. ಆ ಮುತ್ತಿನ ಹಾರವನ್ನು ಕೊಡು ಅಂತ ಕೇಳಿದ್ದೆ.